ಕಿಡ್ನಾಪ್ ಮಾಡಿದ ಪ್ರಕರಣವನ್ನ ಇದೀಗ ಬೆಂಗಳೂರು ಪೊಲೀಸರು ಭೇದಿಸಿದ್ದಾರೆ. 2 ಕೋಟಿ ಹಣಕ್ಕಾಗಿ ಸಾಫ್ಟ್ವೇರ್ ಇಂಜಿನಿಯರ್ನನ್ನ ಅಪಹರಿಸಿದ್ದ ಅಪಹರಣಕಾರರನ್ನ ಕೋರಮಂಗಲ ಪೊಲೀಸರು ಸಿನಿಮಾ ರೀತಿಯಲ್ಲೇ ಬಂಧಿಸಿದ್ದಾರೆ. ಅಪಹರಣಕಾರರು ಬಳಕೆ ಮಾಡಿದ್ದ ಕಾರಿನ ಫಾಸ್ಟ್ಯಾಗ್ ಮೆಸೇಜ್ ಜಾಡು ಹಿಡಿದು ತಮಿಳುನಾಡಿನಲ್ಲಿ ತಂಗಿದ್ದ ಕಿಡ್ನಾಪರ್ಸ್ ಹೋಟೆಲ್ ಸುತ್ತುವರೆದು ಅಪಹರಣಕ್ಕೆ ಒಳಗಾಗಿದ್ದ ಟೆಕ್ಕಿಯನ್ನ ರಕ್ಷಿಸಿದ್ರು. ಆಗಸ್ಟ್ 25ರಂದು ಟೆಕ್ಕಿ ವಿನೀತ್ ಕಿಡ್ನಾಪ್ ಆಗಿದ್ರು. ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಂತಹ ಪೊಲೀಸರು ತನಿಖೆ ಮುಂದುವರಿಸ್ತಾ ಇದ್ದಂತೆ ಸ್ನೇಹಿತನಾಗಿದ್ದ ಇನ್ನೋರ್ವ ಟೆಕ್ಕಿ ಎಡ್ವಿನ್ ಪ್ರಶಾಂತ್ ಎಂಬಾತ ಹಣದ ಆಸೆಗಾಗಿ ಕಿಡ್ನಾಪ್ ಮಾಡಿರುವ ಬಗ್ಗೆ ತಿಳಿದು ಬಂದಿದೆ. ವಿನೀತ್ ಹಾಗೂ ಎಡ್ವಿನ್ ಪ್ರಶಾಂತ್ ಇಬ್ಬರು ಕೂಡ ಸ್ನೇಹಿತರಾಗಿದ್ದವರು. ಜೊತೆಗೆ ಒಂದು ವ್ಯವಹಾರವನ್ನ ಆರಂಭಿಸಿದ್ರು. ಇದರಲ್ಲಿ ಬಂದಂತಹ ಹಣದಲ್ಲಿ 10 ಲಕ್ಷ ರೂಪಾಯಿಯನ್ನ ವಿನೀತ್ ಎಡ್ವಿನ್ಗೆ ಕೊಡಬೇಕಿತ್ತು. ಆಗಸ್ಟ್ 25ಕ್ಕೆ ವಿನೀತ್ಗೆ 5 ಕೋಟಿ ಜಮೆ ಬಗ್ಗೆ ಸುಳಿವು ನೀಡಿದ್ದಂತಹ ಎಡ್ವಿನ್ ಮತ್ತು ಆತನ ಸಹಚರರು ಪ್ಲಾನ್ ಮಾಡಿ 5 ಕೋಟಿ ದೋಚಲು ವಿನೀತ್ನನ್ನ ಕಿಡ್ನಾಪ್ ಮಾಡಿದ್ದಾರೆ. ವಿನೀತ್ನನ್ನ ಬೆಂಗಳೂರಿನಲ್ಲಿ ಕಿಡ್ನಾಪ್ ಮಾಡಿ ಕಾರಿನಲ್ಲಿ ಚೆನ್ನೈಗೆ ತಲುಪಿಸಿದ್ರು. ತನಿಖೆ ವೇಳೆ ಕಾರಿನ ಫಾಸ್ಟ್ಯಾಗ್ ಮೂಲಕ ಕೇಸ್ ಸುಳಿವು ಪತ್ತೆ ಹಚ್ಚಿದ ಪೊಲೀಸರು ಕೃತ್ಯಕ್ಕೆ ಬಳಸಿದಂತಹ ಕಾರ್ ಮಾಲೀಕನಿಂದ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಕಿಡ್ನಾಪ್ ಬಳಿಕ ಕಾರು ಚೆನ್ನೈಗೆ ಹೋಗಿರೋದು ಕನ್ಫರ್ಮ್ ಮಾಡಿಕೊಂಡು ಟೋಲ್ನಲ್ಲಿ ಫಾಸ್ಟ್ಯಾಗ್ ಆಪರೇಟ್ ಆದಾಗ ಈ ಕೇಸ್ ಬಗ್ಗೆ ಮಾಹಿತಿ ಸಿಕ್ಕಿದೆ. ಬಳಿಕ ಸಂತ್ರಸ್ತ ವಿನೀತ್ ಕಡೆಯವರ ಮೂಲಕ ಪೊಲೀಸರು ಜೊತೆ ಸೇರಿ ಆರೋಪಿಗಳಿಗೆ ಹಣ ವರ್ಗಾವಣೆ ಮಾಡಲು ಮುಂದಾಗಿದ್ದಾರೆ. ಹಣ ಜಮೆಯಾದ ಬಳಿಕ ಕಾರ್ಡ್ ಸ್ವೈಪ್ ಮಾಡಿ ಆರೋಪಿಗಳು ಹಣವನ್ನ ತೆಗೆದಿದ್ದಾರೆ. ಇದನ್ನ ಆಧರಿಸಿ ಕಾರ್ಡ್ ಸ್ವೈಪ್ ಆದ ಜಾಗದ ಮಾಹಿತಿಯನ್ನ ಪೊಲೀಸರು ಪಡೆದಿದ್ರು. ಆರೋಪಿಗಳು ಹಣ ತೆಗೆದ ಬಳಿಕ ಪ್ರತಿ 5 ಗಂಟೆಗಳಿಗೊಮ್ಮೆ 50 ಕಿಲೋಮೀಟರ್ ವ್ಯಾಪ್ತಿಯಿಂದ ಫೋನ್ ಕರೆಯನ್ನ ಮಾಡ್ತಿದ್ರು. ಬಳಿಕ ಫೋನ್ ಸ್ವಿಚ್ ಆಫ್ ಮಾಡ್ತಾ ಇದ್ರು. ಹೀಗೆ ಪ್ರತಿ ಬಾರಿ ಯಾವ ಕಡೆಗಳಿಂದ ಕರೆ ಬರ್ತಾ ಇದೆ ಅನ್ನೋದರ ಮ್ಯಾಪಿಂಗ್ ಮಾಡಿ ನಂತರ ಪೊಲೀಸರು ಸಿನಿಮಾ ಸ್ಟೈಲ್ನಲ್ಲಿ ಆಪರೇಷನ್ಗೆ ಇಳಿದಿದ್ರು. ಸದ್ಯ ಕೋರಮಂಗಲ ಪೊಲೀಸರಿಂದ ಎಡ್ವಿನ್ ಪ್ರಶಾಂತ್, ಸಂತೋಷ್ ಹಾಗೂ ಅರಿವೇಗಲನ್ ಎಂಬ 3 ಆರೋಪಿಗಳನ್ನ ಬಂಧಿಸಲಾಗಿದ್ದು ತಲೆಮರೆಸಿಕೊಂಡಿರುವ ಉಳಿದ ಆರೋಪಿಗಳಿಗೆ ಬಲೆ ಬೀಸಲು ಮುಂದಾಗಿದ್ದಾರೆ.